ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಸರಗೋಡಿನಲ್ಲಿ ಕನ್ನಡದ ಕಾಂತಾರ ಸಿನಿಮಾ ಯಾವ ಮಟ್ಟಕ್ಕೆ ಪ್ರದರ್ಶನವನ್ನು ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾಸರಗೋಡು ಪ್ರಸ್ತುತ ಕೇರಳ ರಾಜ್ಯದ ಒಂದು ಜಿಲ್ಲೆ. ಇಲ್ಲಿ 2 ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಆದರೆ ಅಚ್ಚರಿಯೆನಿಸುವಂತೆ 3ನೇ ವಾರ ಕೂಡ ಕನ್ನಡ ವರ್ಷನ್ನ ಕಾಂತಾರ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ಇಲ್ಲಿ ವ್ಯಕ್ತವಾಗಿದೆ. ಇಲ್ಲಿ ಕೇವಲ ಕನ್ನಡ ಮಾತ್ರವಲ್ಲ, ಕನ್ನಡ ಹಾಗೆ ಮಲಯಾಳಂ 2 ಭಾಷೆಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. 3ನೇ ವಾರಕ್ಕೆ ಕಾಲಿಟ್ಟಿದೆ. ಕರ್ಮಂತೋಡಿ ಕಾಸರಗೋಡು ಜಿಲ್ಲೆಯ ಒಂದು ಪುಟ್ಟ ನಗರ ಕರ್ಮಂತೋಡಿ. ಈ ಕರ್ಮಂತೋಡಿಯಲ್ಲಿ ಇರುವಂಥದ್ದೇ ಕಾವೇರಿ ಚಿತ್ರಮಂದಿರ. ಈ ಕಾವೇರಿ ಚಿತ್ರಮಂದಿರದಲ್ಲಿ ದಿನ 5 ಆಟ ಕನ್ನಡ ವರ್ಷನ್ಗೆ. ಈ 5 ಪ್ರದರ್ಶನಗಳೇನಿವೆ, ಈಗಾಗಲೇ ಒಂದು ಪ್ರದರ್ಶನ ಆರಂಭವಾಗಿದೆ, 7:30 ಪ್ರದರ್ಶನ. ಈಗ ರಾತ್ರಿ 7:40 ಪ್ರದರ್ಶನ ಆರಂಭವಾಗಿದೆ. ಇನ್ನು 10:30 ಪ್ರದರ್ಶನ ಆರಂಭವಾಗಬೇಕಾಗಿದೆ. 10:30ಕ್ಕೆ ಯಾವ ರೀತಿ ಬುಕ್ಕಿಂಗ್ ಆಗಿದೆ ಈಗಾಗಲೇ ನೋಡ್ತಾ ಇದ್ದೀರಾ. ಹಿಂಭಾಗದಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿದೆ, ಮುಂಭಾಗದಲ್ಲಿ ಖಾಲಿ ಇದೆ. ಸಮಯ ಇದೆ ಇನ್ನೂ ಕೂಡ. ಎಷ್ಟೋ ಮಂದಿ ನೇರವಾಗಿ ಚಿತ್ರಮಂದಿರಕ್ಕೆ ಬಂದು ಟಿಕೆಟನ್ನು ಪಡ್ಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಇನ್ನು 7:45 ಪ್ರದರ್ಶನ ಈಗಾಗಲೇ ಆರಂಭವಾಗಿದೆ, ಹಾಗಾಗಿ ಬುಕ್ಕಿಂಗನ್ನು ತೋರಿಸ್ತಾ ಇಲ್ಲ. ಇದು ಆಲ್ಮೋಸ್ಟ್ ಫುಲ್ ಆಗಿದೆ. 7:45 ಪ್ರದರ್ಶನ. ಇನ್ನು ಮಲಯಾಳಂ ವರ್ಷನಿಗೆ ಹೋಗೋಣ. ಮಲಯಾಳಂ 10:30 ಪ್ರದರ್ಶನ ಕರ್ಮಂತೋಡಿಯಲ್ಲಿ ನೋಡಿ. ಹಿಂಭಾಗದಲ್ಲಿ ಒಂದಿಷ್ಟು ಟಿಕೆಟ್ಗಳು. ಹಾಗೆ ಮ್ಯಾಜಿಕ್ ಫೇಮ್ ನೋಡಿ ಕಾಸರಗೋಡು 7:40 ಪ್ರದರ್ಶನ, 7:45 ಆಯಿತು, ಹೀಗಾಗಿ ಅದು ತೋರಿಸ್ತಾ ಇಲ್ಲ. 11 ಗಂಟೆ ಪ್ರದರ್ಶನ ಇದೆ. ಇಲ್ಲಿ ಹಿಂಭಾಗದಲ್ಲಿ ಅದು ಪ್ಲಾಟಿನಮ್ ತೇಲಿದೆ. ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಸಮುಚ್ಚಯ. ಪ್ರಸ್ತುತ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹೀಗಾಗಿ ಇಲ್ಲಿ ಬಾಲ್ಕನಿ ಕೂಡ ಇದೆ. ಬಾಲ್ಕನಿ ಬ್ಲಾಕ್ ಆಗಿದೆ. ಮುಂಭಾಗದಲ್ಲಿ ಅಂದರೆ ದ್ವಿತೀಯ ದರ್ಜೆ ಎಕ್ಸಿಕ್ಯೂಟಿವ್ ನೋಡಿ, ಇಲ್ಲಿ ಒಂದಿಷ್ಟು ಟಿಕೆಟ್ಗಳು 11 ಗಂಟೆ ಪ್ರದರ್ಶನಕ್ಕೆ. ನಾವು ನೇರವಾಗಿ ನಾಳೆಗೆ ಹೋಗೋಣ. ನೋಡಿ ಕಾಸರಗೋಡಿನ ಕರ್ಮಂತೋಡಿಯಲ್ಲಿ ಮಲಯಾಳ ಅವತರಣಿಕೆಯ ಕಾಂತಾರ ಸಿನಿಮಾಗೆ 5 ಆಟ. ಹಾಗೆ ಮ್ಯಾಜಿಕ್ ಫೇಮ್ ಮೆಹಬೂಬದಲ್ಲಿ ಮಲಯಾಳ ವರ್ಷನ್ನ ಕಾಂತಾರ ಸಿನಿಮಾಗೆ 5 ಆಟ. ಕನ್ನಡ ವರ್ಷನ ಕಾಂತಾರಕ್ಕೆ ಎಷ್ಟಿದೆ? ಸೇಮ್, ಇದು ಕೂಡ ಅಷ್ಟೇ. ಒಟ್ಟು 10 ಪ್ರದರ್ಶನ. ಕಾವೇರಿ ಚಿತ್ರಮಂದಿರದಲ್ಲಿ 2 ಪರದೆ. ಒಂದು ಪರದೆ ಕನ್ನಡ ವರ್ಷನ್ನ ಕಾಂತಾರಕ್ಕೆ, ಮತ್ತೊಂದು ಪರದೆ ಮಲಯಾಳ ವರ್ಷನ್ನ ಕಾಂತಾರಕ್ಕೆ. ಮ್ಯಾಜಿಕ್ ಫೇಮ್ ಮೆಹಬೂಬದಲ್ಲಿ 5 ಪರದೆಗಳೇನಿವೆ. ಈ ಪೈಕಿ ಒಂದು ಪರದೆ ಕನ್ನಡ ವರ್ಷನ್ನ ಕಾಂತಾರಕ್ಕೆ, ಮತ್ತೊಂದು ಪರದೆ ಮಲಯಾಳ ವರ್ಷನ್ನ ಕಾಂತಾರಕ್ಕೆ, ಮತ್ತೆ ಮಿಕ್ಕಿರುವ ಪರದೆ ಮಿಕ್ಕೊಳಿದ ಸಿನಿಮಾಗಳಿಗೆ. ನಾಳಿನ ಪ್ರದರ್ಶನ ನೋಡೋಣ ಕರ್ಮಂತೋಡಿಯಲ್ಲಿ. ನೋಡಿ ನಾಳೆ 7:30 ಪ್ರದರ್ಶನ. ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ, ಮುಂಭಾಗದಲ್ಲಿ ಅಷ್ಟೇ ಖಾಲಿ. ಇದು ಕನ್ನಡ ವರ್ಷನ್ನ ಕಾಂತಾರ ಸಿನಿಮಾಗೆ 3ನೇ ವಾರದಲ್ಲಿ. ಮ್ಯಾಜಿಕ್ ಫೇಮ್ ಮೆಹಬೂಬಾ ನೋಡಿ ಯಾವ ಮಟ್ಟಕ್ಕೆ ನಾಳಿನ ಪ್ರದರ್ಶನ ಭರ್ತಿಯಾಗಿದೆ ಅಂತ. ಇದು ಇವತ್ತಿನ ಪ್ರದರ್ಶನ ಅಲ್ಲ, ಇದು ನಾಳೆ 7:45 ಪ್ರದರ್ಶನ. ಭರ್ಜರಿಯಾದಂತಹ ರೆಸ್ಪಾನ್ಸ್ ನಾಳಿನ ಪ್ರದರ್ಶನಕ್ಕೂ. ಮಲಯಾಳ ನೋಡೋಣ ನಾಳೆ. ನೋಡಿ ಮಲಯಾಳ ವರ್ಷನಿಗೂ ಅಷ್ಟೇ. ನಾಳೆ ಕರ್ಮಂತೋಡಿಯಲ್ಲಿ ನೋಡಿ ಹಿಂಭಾಗದಲ್ಲಿ ನಾಳೆ 7:30 ಪ್ರದರ್ಶನ ಭರ್ತಿ. 10 ಗಂಟೆದು ಅಷ್ಟೇ ನೋಡಿ. ಬೆಳಿಗ್ಗೆ ಒಂದಿಷ್ಟು ಬುಕ್ಕಿಂಗ್ ಆಗಬೇಕಾಗಿದೆ. ನಾಳೆ ಬೆಳಿಗ್ಗೆ ನೋಡೋಣ. ನಾಳೆ ಬೆಳಿಗ್ಗೆ ಕನ್ನಡ ವರ್ಷನಿಗೆ ನೋಡಿ, ಕನ್ನಡ ವರ್ಷನೂ ಅಷ್ಟೇ ಬುಕ್ಕಿಂಗ್ ಆಗ್ತಾ ಇದೆ. 1:30 ಪ್ರದರ್ಶನ, 4:30 ಪ್ರದರ್ಶನ, 7:30 ಪ್ರದರ್ಶನಿಗೆ ಅಲ್ಲೇ ನೋಡಿದಿರಿ. ರಾತ್ರಿ 10:30 ಪ್ರದರ್ಶನ. ಕನ್ನಡ ವರ್ಷನಿಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ಎಲ್ಲಿ ಕರ್ಮಂತೋಡಿಯಲ್ಲಿ. ಇದು ಮ್ಯಾಜಿಕ್ ಫೇಮ್ ಮೆಹಬೂಬಾ ನೋಡಿ. ನಾಳೆ ಪ್ರದರ್ಶನ ನೋಡಿ ಯಾವ ಮಟ್ಟಕ್ಕಿದೆ ಅಂತ. ಕನ್ನಡ ವರ್ಷನ ಕಾಂತಾರ ಸಿನಿಮಾಗೆ ಕಾಸರಗೋಡಿನಲ್ಲಿ, ಕೇರಳದ ಕಾಸರಗೋಡಿನಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.